ನಡೆದುಕೊಂಡು ಹೋಗುತ್ತಿರುವ ಮಧ್ಯೆ ಎಲ್ಲಿಂದಲೋ ಬಂದ ಕಣಜ ಹುಳಗಳ ಹಿಂಡು ಕಚ್ಚಿ ಹೋಟೆಲ್ ಕಾರ್ಮಿಕರೊಬ್ಬರು ಸಾವನ್ನಪ್ಪಿದ್ದಾರೆ. ಪೈವಳಿಕೆ ಪಂಚಾಯತ್ ವ್ಯಾಪ್ತಿಯ ಪೆರುವೋಡಿ ಪಟ್ಲದ ಬಾಯರ್ನ ಸುರೇಶ್ ಯು ಭಟ್ ಸಾವನ್ನಪ್ಪಿದ ದುರ್ದೇವಿ. ಕಳೆದ ಗುರುವಾರ ಸಂಜೆ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಕಣಜ ಹುಳಗಳ ಹಿಂಡು ಅವರ ಮೇಲೆ ದಾಳಿ ಮಾಡಿದೆ. ಇದರಿಂದ ಸುರೇಶ್ ಭಟ್ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಕೆಳಗೆ ಬಿದ್ದಿದ್ದಾರೆ. ಇತರ 4 ಮಂದಿ ದಾರಿ ಹೋಕರಿಗೂ ದಾಳಿ ನಡೆಸಿತ್ತು. ಆದರೆ ಅವರು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಳಿಕ ಅವರು ನೀಡಿದ ಮಾಹಿತಿಯಂತೆ ಸಂಬಂಧಿಕರು ಮತ್ತು ಸ್ಥಳೀಯರು ಸ್ಥಳಕ್ಕೆ ತಲುಪಿ ಸುರೇಶ್ ಭಟ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ಚಿಕಿತ್ಸೆಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇದೀಗ ಸಾವು ಸಂಭವಿಸಿದೆ. ಸುರೇಶ್ ಭಟ್ ಬಾಯಾರ್ನಲ್ಲಿ ಹೋಟೆಲ್ ಕೆಲಸಗಾರರಾಗಿದ್ದರು.